ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಕಾಪು ಶಾಸಕ ಲಾಲಾಜಿ ಮೆಂಡನ್ ಅವರು 3 ಮಂದಿ ವಿಕಲಚೇತನರಿಗೆ ತಲಾ 80,000 ರೂಪಾಯಿ ಮೌಲ್ಯದ 3 ತ್ರಿಚಕ್ರ ವಾಹನದ ಕೀಲಿಕೈಯನ್ನ ನೀಡಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಕಾಪು ಬಿಜೆಪಿ ಅಧ್ಯಕ್ಷ ಶ್ರೀಕಾಂತ್ ನಾಯಕ್, ಕಾರ್ಯದರ್ಶಿ ಗೋಪಾಲಕೃಷ್ಣರಾವ್, ನಿಕಟಪೂರ್ವ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ, ಪ್ರಾಧಿಕಾರದ ಅಧ್ಯಕ್ಷ ಸುಧಾಮ ಶೆಟ್ಟಿ, ಪ್ರವೀಣ್ ಪೂಜಾರಿ, ನಿತಿನ್ ಶೇರಿಗರ್, ಮೊಹಮ್ಮದ್ ಅಲಿ, ಚಂದ್ರ ಮಲ್ಲಾರು, ಸುದರ್ಶನ್ ಕುರ್ಕಾಲು, ಸುಮಾ ಶೆಟ್ಟಿ, ರತ್ನಾಕರ್ ಕೋಟೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಬಾರಿ ಮತ್ತೆ ಈ ಸಲ 3 3 ವೀಲರ್ ಸ್ಕೂಟರ್ಗೆ ನಾವು ಶಿಫಾರಸು ಮಾಡಿ ತಲಾ ಒಂದೊಂದು ಸ್ಕೂಟರ್ಗೆ 85,000 ತಲಾ ವೆಚ್ಚ ಆಗ್ತದೆ. ಇನ್ನೂ ಒಂದು 5 ಸ್ಕೂಟರ್ಗೆ ಬೇಡಿಕೆ ಇದೆ. ಅದಕ್ಕೆ ನಾವು ಈಗಾಗಲೇ ನಮ್ಮ ಶಾಸಕರ ನಿಧಿಯಿಂದ ಅನುದಾನಕ್ಕೆ ಶಿಫಾರಸು ಮಾಡಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಬರ್ತದೆ. ಯಾವಾಗಲೂ ನಮ್ಮ ಕೊನೆಯ ಕಂತಿನ ಹಣ ಬರುವಂಥ ಸಂಪ್ರದಾಯ ಇದೆ. ನಮ್ಮ ಬಜೆಟ್ ಇಯರಲ್ಲಿ ಕೊನೆಯ ಕಂತು ನಮಗೆ ಒಂದು ಆ ಥರದ್ದು 5% ನಮಗೆ ಕೊಡಲಿಕ್ಕೆ ಅವಕಾಶ ಇದೆ. ಹಿಂದೆ ಕೂಡ ನಾವು ಇದೇ ಭಾಗದಲ್ಲಿ ಕೊಟ್ಟಿದ್ದೇನೆ. 15 ಶ್ರವಣಶಕ್ತಿಯ ಸಾಧನ ಕೂಡ ಕೊಟ್ಟಿದ್ದೇವೆ. ಈ ಬಾರಿ ಈ ಒಂದು 3 ಸ್ಕೂಟರನ್ನು ಅಥವಾ ಫಲಾನುಭವಿಗಳು ಇವರು ನಮ್ಮ ಕಳೆದ ಬಾರಿ ಬೆಲ್ಮಾನ್ ಸೂಡದ ಹತ್ರ ಒಂದು ಅಪಘಾತದಿಂದ ರಾಂಗ್ ಸೈಡಲ್ಲಿ ಬೇರೆ ಗಾಡಿ ಬಂದು ಇವರ ಗಾಡಿಗೆ ಹೊಡೆದು ಇವರ ಕಾಲು ಕಟ್ಟಾಗಿತ್ತು. ಮಣಿಪಾಲದ ಚಿಕಿತ್ಸೆ ಮಾಡಿದ್ದಾರೆ. ಅವರಿಗೆ ನಾವು ಕೊಟ್ಟಿದ್ದೇವೆ. ಅಂತೇಳಿ ಬೇರೆ ಇದು ಕೂಡ ಅವರವರ ಅಂಗ ಸ್ವಲ್ಪ ವಿಕಲಚೇತನರಾಗಿದ್ದಾರೆ. ಹಾಗೆ 3 ಜನರಿಗೆ ಕೂಡ ಅರ್ಧ ಫಲಾನುಭವಿಗೆ ಕೊಟ್ಟಿದ್ದೇವೆ. ತೃಪ್ತಿ ಇದೆ. ಸರ್ಕಾರಕ್ಕೂ ಈ ಸಂದರ್ಭದಲ್ಲಿ ನಾನು ಅವರಿಗೆ